ಚಕ್ರವರ್ತಿ ಸೂಲಿಬೆಲೆ ಶ್ರೀಕಾಂತ್ ಶೆಟ್ಟಿ ನಮ್ಮ ಮಣ್ಣಿನ ಮಕ್ಕಳು. ಚಕ್ರವರ್ತಿ ಸೂಲಿಬೆಲೆ ಉತ್ತರ ಕನ್ನಡದವರಾಗಿರಬಹುದು. ಕರಾವಳಿಯ 3 ಜಿಲ್ಲೆ ಮತ್ತು ಹಿಂದುತ್ವಕ್ಕೆ ಭಾವನಾತ್ಮಕ ಸಂಬಂಧವಿದೆ. ಇನ್ನು ಮುಂದೆ ಸೂಲಿಬೆಲೆ ಮತ್ತು ಶ್ರೀಕಾಂತ್ ಶೆಟ್ಟಿ ತಂಟೆಗೆ ಹೋದರೆ ನಮ್ಮ ಜಿಲ್ಲೆಯ ಜನ ಸುಮ್ಮನಿರಲ್ಲ ಎಂದು ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಸಮಸ್ಯೆ ಮಾಡಿದ್ರೆ ಉಡುಪಿಯ ಜನ ಸುಮ್ಮನಿರಲ್ಲ. ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಿಳಿಸಿದ್ದಾರೆ. ನಮ್ಮ ಕಾರ್ಯಕರ್ತರ ಮೇಲೆ ಅನ್ಯಾಯ ಮಾಡುವುದನ್ನು ಬಿಡಿ, ಇದು ನನ್ನ ವಿನಂತಿ ಮತ್ತು ಎಚ್ಚರಿಕೆ ಎಂದು ಹೇಳಿದ್ದಾರೆ. ಸೂಲಿಬೆಲೆ ಯಾವ ಕ್ರಿಮಿನಲ್ ಚಟುವಟಿಕೆ ಮಾಡಿದ್ದಾರೆ? ಗಡೀಪಾರು ಮಾಡಬೇಕಾಗಿರುವುದು ಭ್ರಷ್ಟ ಅಧಿಕಾರಿಗಳನ್ನು. ಅವರಿಗೆ ಸರಿಯಾದ ಪಾಠ ಕಲಿಸಿ ಎಂದಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಇರ್ಬೋದು, ಶ್ರೀಕಾಂತ್ ಶೆಟ್ಟಿ ಅವರು ನಮ್ಮ ಮಣ್ಣಿನ ಮಗ. ಚಕ್ರವರ್ತಿ ಸೂಲಿಬೆಲೆ ಅವರು ಉತ್ತರ ಕರ್ನಾಟಕದವರು. ಕರಾವಳಿಯ 3 ಜಿಲ್ಲೆ ಅಂತ ಹೇಳಿದರೆ ಭಾಳ ಒಂದು ನಮ್ಮ ಭಾವನಾತ್ಮಕ ಸಂಬಂಧ. ಚಕ್ರವರ್ತಿ ಸೂಲಿಬೆಲೆ ಇರ್ಬೋದು, ನಮ್ಮ ಶ್ರೀಕಾಂತ್ ಶೆಟ್ಟಿ ಇರ್ಬೋದು, ಮಂಗಳೂರಿನಲ್ಲಿ ಈಗಾಗಲೇ ಆ ಭಾಗದ ಶಾಸಕರು ದೊಡ್ಡ ರೀತಿಯಲ್ಲಿ ಹೋರಾಟಗಳನ್ನು ಮಾಡ್ತಿದ್ದಾರೆ. ಶ್ರೀಕಾಂತ್ ಶೆಟ್ಟಿ ಅವರ ಮೇಲೆ, ಅದೇ ರೀತಿ ಸೂಲಿಬೆಲೆ ಮೇಲೆ ಇನ್ನು ಮುಂದಕ್ಕೆ ಈ ರೀತಿಯ ಸರ್ಕಾರದ ಒಂದು ಒತ್ತಡಕ್ಕೆ ಮಣಿದು ಇಲಾಖೆ ಅಧಿಕಾರಿ ಏನಾದರೆ ಅವರ ತಂಟೆಗೆ ಹೋದರೆ ಖಂಡಿತವಾಗಿಯೂ ನಮ್ಮ ಜಿಲ್ಲೆಯ ಜನರದ್ದು ಸುಮ್ಮನೆ ಇರಲಿಕ್ಕೆ ಸಾಧ್ಯ ಇಲ್ಲ. ನಾನೊಬ್ಬ ಶಾಸಕನಾಗಿ ಈ ಮಟ್ಟಕ್ಕೆ ಶಾಸಕನಾಗಬೇಕಿದ್ರೆ ಖಂಡಿತವಾಗಿ ಕಾರ್ಯಕರ್ತರಾಗಿ ಹಂತವಾಗಿ ಬೆಳೆದು ಬಂದು ಕಾರ್ಯಕರ್ತರ ನೋವುಗಳನ್ನು ಅರ್ಥಕೊಂಡಿದ್ದೇನೆ. ಅದರಿಂದಾಗಿ ಕಾರ್ಯಕರ್ತನ ನೋವು ಏನೆಂಬುದು ನಂಗೆ ಗೊತ್ತುಂಟು. ಅದರಿಂದಾಗಿ ಕಾರ್ಯಕರ್ತರಿಗೆ ಏನಾದರೂ ನೀವು ಸಮಸ್ಯೆ ಮಾಡಲಿಕ್ಕೆ ಹೋದರೆ ಖಂಡಿತವಾಗಿಯೂ ಉಡುಪಿ ಜಿಲ್ಲೆಯಲ್ಲಿ ಅಂತ ನಾವು ಸುಮ್ಮನೆ ಇರಲಿಕ್ಕೆ ಸಾಧ್ಯವಿಲ್ಲ. ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಈಗಾಗಲೇ ನಾವು ತಿಳಿಸಿದ್ದೇವೆ. ಅದರಿಂದಾಗಿ ಪೊಲೀಸ್ ಅಧಿಕಾರಿಗಳು ಈ ರೀತಿಯ ಕಾರ್ಯಕರ್ತರ ಮೇಲೆ, ಅಮಾಯಕರ ಮೇಲೆ ಅಪರಾಧ ಎಸಗುವುದು, ಅನ್ಯಾಯ ಮಾಡುವುದು ಅನ್ನು ಬಿಟ್ಟು ಬಿಡಬೇಕು. ಇಲ್ಲದಿದ್ದಲ್ಲಿ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾನಂತೂ ಸಿದ್ಧರಿದ್ದೇನೆಂಬ ಒಂದು ಎಚ್ಚರಿಕೆಯನ್ನು, ವಿನಂತಿಯನ್ನು ಕೂಡ ನಾನು ಮಾಡಲಿಕ್ಕೆ ನಾನು ಬಯಸ್ತಿದ್ದೇನೆ. ಚಕ್ರವರ್ತಿ ಸೂಲಿಬೆಲೆ ಅವರು ಯಾವ ಕ್ರಿಮಿನಲ್ನಲ್ಲಿ ಹೋದರೂ ನೋಡಬೇಕು. ಇವತ್ತು ನಿಜವಾಗಿ ಗಡೀಪಾರು ಮಾಡಬೇಕು ಅದಾದ ಯಾರು ಕೇಳಿದರೆ, ಇವತ್ತು ನಮ್ಮ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಭ್ರಷ್ಟಾಚಾರ ಮಾಡುವಂಥ ಅಧಿಕಾರಿಗಳಿದ್ದಾರೆ. ಈ ಭ್ರಷ್ಟಾಚಾರ ಅಧಿಕಾರಿಗಳಿಗೆ ಸರಿಯಾದ ಪಾಠವನ್ನು ಮೇಲಧಿಕಾರಿಗಳು ತಿಳಿಸಬೇಕಾಗ್ತದೆ. ಅವರಿಗೆ ಸೂಚನೆಯನ್ನು ಕೊಡಬೇಕು. ಇವತ್ತು ಭ್ರಷ್ಟಾಚಾರವನ್ನು ಮಾಡಲಿಕ್ಕೆ ಸಹಕಾರ ಕೊಡುವವರು ಯಾರು ಕೇಳಿದರೆ ಮೇಲ್ಮಟ್ಟದ ಅಧಿಕಾರಿಗಳು. ಅದನ್ನು ಅವರು ಸುಧಾರಣೆ ಮಾಡಲಿ. ಇಲ್ಲಿರುವಂಥ ಭ್ರಷ್ಟ ಅಧಿಕಾರಿಗಳನ್ನು ಇವತ್ತು ಗಡೀಪಾರು ಮಾಡಲಿ. ಉಡುಪಿ ಅಂತ ಒಬ್ಬ ನಮ್ಮ ಭಾಳ ಒಂದು ಪೀಸ್ಫುಲ್ ಹಾರ್ಮೋನ್ ಇರುವಂಥ ಜಿಲ್ಲೆ. ಯಾಕೆಂದರೆ ವಿದ್ಯಾವಂತರು ಇರುವಂಥ ಈ ಜಿಲ್ಲೆಯಲ್ಲಿ ಈ ರೀತಿ ನಾಟಕ ಮಾಡಲಿಕ್ಕೆ ಹೋದರೆ ಖಂಡಿತವಾಗಿಯೂ ನಾವು ಅದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ.